ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಮಿತಾ ಆಚಾರ್ಯ. ಇವತ್ತಿನ ವಿಶೇಷ ಏನಂದ್ರೆ, ಎಲ್ರಿಗೂ ಪಾನಿಪುರಿ, ಮಸಾಲ್ ಪುರಿ ಹಾಗೆ ಸೇವ್ ಪುರಿ ಇದೆಲ್ಲ ತಿನ್ನುವ ಅಂತ ಅನಿಸ್ತಿದೆ. ಇದ್ರ ಕೇಳುವಾಗ್ಲೇ ಬಾಯಲ್ಲಿ ನೀರ್ ಬರ್ತದಲ್ಲ ಎಲ್ರಿಗೂ. ಹಾಗೆ ನೋಡಿ, ನಾವೀಗ ರೋಡ್ ಸೈಡ್ ಅಲ್ಲಿ ಹೋಗ್ತಿರುವಾಗ ಘಮ್ ಘಮ್ ಪರಿಮಳ ಅಂದ ತಕ್ಷಣ ನಾವು ಹೋಗ್ತೇವೆ. ಹೋಗೋಕೆ ಒಂದ್ ಪ್ಲೇಟಿಗೆ 50 ರೂಪಾಯಿ ಕೊಡ್ಬೇಕಲ್ವಾ? ಹಾಗೆ ನೋಡಿ, ನಾವು ಇದನ್ನೆಲ್ಲ ಮನೆಯಲ್ಲಿ ತಂದು ಎಲ್ಲರ ಜೊತೆ ತಿನ್ನೋದು ತುಂಬಾ ಮಜಾ ಅಲ್ವಾ? ಇವಾಗ ನಾವು ಕಡಿಮೆ ಖರ್ಚಲ್ಲಿ ಹಾಗೆ ಎಲ್ಲರ ಜೊತೆ ಕೂತು ತಿನ್ನೋದು ತುಂಬಾನೇ ಖುಷಿ. ನೋಡಿ, ಅದೇ ರೀತಿ ನಾನಿವತ್ತು ಮಸಾಲ್ ಪುರಿಯನ್ನ ಮಾಡ್ತೇನೆ. ನೋಡಿ, ಹೋಗೋಣ ಅಡುಗೆ ಕೋಣೆಗೆ. ಓಕೆ, ಇವಾಗ ನೋಡೋ ಮಸಾಲೆ ಪುರಿ ಮಾಡುವ. ಇದಕ್ಕೆ ನೋಡಿ, ಬಟಾಣಿ, ತೊಳೆದಿಟ್ಟ ಬಟಾಣಿ ಮತ್ತು ಇದು ಆಲೂಗೆಡ್ಡೆ, ಇದನ್ನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಡಬೇಕು. ನೋಡಿ, ಇವಾಗ ಇದನ್ನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಹಾಗೆ ಬಟಾಣಿ ಜೊತೆಗೆ ನಾವು ಈ ಆಲೂಗೆಡ್ಡೆಯನ್ನು ಕೂಡ ಒಟ್ಟಿಗೆ ಬೇಯಿಸಬೇಕು. ಯಾಕಂದರೆ ಎರಡೆರಡು ಸಲ ಬೇಯಿಸೋದಕ್ಕಿಂತ ಒಮ್ಮೆಲೆ ಬೇಯಿಸಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ಇದನ್ನೆಲ್ಲ ಹಾಕೋದು. ಆಮೇಲೆ ಉಪ್ಪು ಹಾಕಲಿಕ್ಕಿಲ್ಲ, ಯಾಕಂದರೆ ಬಟಾಣಿ ಕಲ್ಲಾಗಿರ್ತದೆ, ಅದು ಬೇಯುವುದಿಲ್ಲ. ಅದಕ್ಕೋಸ್ಕರ ಉಪ್ಪು ಹಾಕಲಿಲ್ಲ. ನೋಡಿ, ಈ ಥರ ಗಟ್ಟಿ ಮುಚ್ಚಳ ಇಟ್ಟು 6 ಸಿಟಿ ಬರಬೇಕು. ಯಾಕಂದರೆ ಬೇಯಬೇಕಲ್ಲ ಬಟಾಣಿ, ಅದಕ್ಕೋಸ್ಕರ. ನೋಡಿ, ಇವಾಗ ಸಿಟಿ ಬರ್ತಾ ಉಂಟು. ಹಾಗೆ ನೋಡಿ, ಇದಕ್ಕೆ ಕಾಳು ಮೆಣಸು, ಆಮೇಲೆ ನೋಡಿ, ಇವಾಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದೇನೆ, ಬೆಳ್ಳುಳ್ಳಿ 10-12, ಆಮೇಲೆ ಒಂದು ನೋಡಿ ಇದು ಬೆಳ್ಳುಳ್ಳಿ 12 ಬೆಳ್ಳುಳ್ಳಿ, ಆಮೇಲೆ ನೋಡಿ ಒಂದು ಟೊಮ್ಯಾಟೊ, ಮತ್ತು 5-6 ಕಾಯಿ ಮೆಣಸು, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ನೀರುಳ್ಳಿ 2 ಗೆಡ್ಡೆ, ಮತ್ತು ಸ್ವಲ್ಪ ಪುದೀನ. ಇವಿಷ್ಟನ್ನು ನಾವು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಇವಿಷ್ಟನ್ನು ನಾವು ಫ್ರೈ ಮಾಡಬೇಕು. ನೋಡಿ, ಸ್ವಲ್ಪ ಎಣ್ಣೆ ಹಾಕಿ ಎಲ್ಲವನ್ನು ಹಾಕಿ ಫ್ರೈ ಮಾಡಿ ಇಟ್ಕೊಳ್ಬೇಕು. ನೋಡಿ, ಇದರಲ್ಲಿ ತುಂಬ ಟೈಮ್ ಏನಿಲ್ಲ, ಇದು ಬೇಗನೆ ಮಾಡಲಿಕ್ಕೆ ಆಗ್ತದೆ. ಯಾಕಂದರೆ ಎಲ್ಲರ ಜೊತೆ ಕೂತು ತಿನ್ನೋದ್ರಲ್ಲಿ ಖುಷಿ ಇರ್ತದಲ್ಲ, ಹಾಗಾಗಿ. ಇದಂದರೆ ಫ್ರೈ ಮಾಡುವಾಗ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಬಾರ್ದು. ಫ್ರೈ ಮಾಡುವಾಗ ನೋಡಿ, ನಾನು ಎಣ್ಣೆಗೆ ಫಸ್ಟ್ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಅದು ಸ್ವಲ್ಪ ಕಲರ್ ಬರ್ತದೆ. ಎಲ್ಲ ಮಿಕ್ಸ್ ಆಗಿ ಫ್ರೈ ಮಾಡುವಾಗ ಸ್ವಲ್ಪ ಕಲರ್ ಬಂದರೆ ಸಾಕಷ್ಟೇ. ಆಮೇಲೆ ಈ ನೀರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಪ್ರತಿಯೊಂದನ್ನು ಹಾಕಿ ಈಗ ಮಿಕ್ಸ್ ಆಗಿ ಇದನ್ನು ಫ್ರೈ ಮಾಡಬೇಕು. ಹಾಗೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಯಾಕಂದರೆ ಹಸಿ ಎಲ್ಲ ಹೋಗಿ ಸ್ವಲ್ಪ ಫ್ರೈ ಆದರೆ ಮಾತ್ರ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದು ಟೇಸ್ಟ್ ಚೇಂಜ್ ಆಗ್ತದಲ್ವ, ಅದಕ್ಕೋಸ್ಕರ. ನೋಡಿ, ಅದರಲ್ಲಿ ಶುಂಠಿ 1-1.5 ಇಂಚಿನಷ್ಟು ಶುಂಠಿ ಕೂಡ ಹಾಕಬೇಕು. ಹಾಗೆ ಪ್ರತಿಯೊಂದನ್ನು ಹಾಕಿ ಇವಾಗ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ. ಅದರ ಜೊತೆ ಒಂದು ಬೆಳ್ಳುಳ್ಳಿ ಬಿತ್ತು. ಯಾಕಂದರೆ ಇದೆಲ್ಲರೂ ಮನೆಯಲ್ಲಿ ಕೂತು ತಿಂದರೆ ನಮಗೆ ಎಷ್ಟು ಬೇಕಾದಷ್ಟು ತಿನ್ಬೋದಲ್ವಾ. ಇದು ಒಂದು ಪ್ಲೇಟಿಗೆ 50 ರೂಪಾಯಿ ಕೊಟ್ಟು ನಾವು ಅದು ಕೊಟ್ಟಷ್ಟು ಮಾತ್ರ ತಿನ್ನಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಇನ್ನೊಂದು ಪ್ಲೇಟ್ ತಗೊಳ್ಬೇಕಾಗ್ತದಲ್ವಾ. ಇದು ಬೇಕಾದಷ್ಟು ನಮಗೆ ತಿನ್ಬೋದು, ಅದಲ್ಲದೆ ಕಡಿಮೆ ಖರ್ಚಲ್ಲಿ ಅಲ್ವಾ. ಹಾಗಾಗಿ ನಾವು ಮನೆಯಲ್ಲೇ ಎಲ್ಲ ಐಟಮ್ಸ್ ತಂದು ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಅಲ್ವಾ. ಹಾಗೆ ಫ್ರೆಶ್ ಆಗಿರ್ತದೆ. ನೋಡಿ, ಇದು ಕಲರ್ ಚೇಂಜ್ ಆಯಿತು. ನೋಡಿ, ಇವಾಗ ನೋಡಿ, ಇದು 6 ಸಿಟಿ ಆಗಿ ಮತ್ತು ಇದು ಗಾಳಿ ಎಲ್ಲ ಹೋದ್ಮೇಲೆ ಕುಕ್ಕರನ್ನು ಓಪನ್ ಮಾಡಿ ನೋಡಿದಾಗ ನೋಡಿ, ಇಷ್ಟು ಬಟಾಟೆ ಎಲ್ಲ ಸರಿ ಬೆಂದಾಗಿದೆ. ಇದನ್ನೊಂದು ಬೇರೆ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇದು ಫ್ರೈ ಮಾಡಿದ್ದು ತಣ್ಣಗಾದ್ಮೇಲೆ ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇದನ್ನು ಗ್ರೈಂಡ್ ಮಾಡಬೇಕು. ಎಲ್ಲವನ್ನು ಹಾಕಬೇಕು. ಎಲ್ಲವನ್ನು ಹಾಕಿ ಆಯಿತು. ಇವಾಗ ಫಸ್ಟ್ ನೀರು ಹಾಕೋದು ಬೇಡ, ಹಾಗೆ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ. ಅದಕ್ಕೆ ಈ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತೆ ಹಾಕಬೇಕು ನಾವು. ಇವಾಗ ಇದನ್ನು ಗ್ರೈಂಡ್ ಮಾಡುವ. ಆಮೇಲೆ ಅದು ನೈಸ್ ಆದಮೇಲೆ
ಅದಕ್ಕೆ ಈ ಸ್ವಲ್ಪ ಬಟಾಣಿ ತೆಗಿಬೇಕು, ಅದರಿಂದ ತೆಗೆದು ಅದಕ್ಕೆ ಹಾಕಿ ವಾಪಸ್ ಅದನ್ನು ರುಬ್ಬಬೇಕು ಸ್ವಲ್ಪ, ಯಾಕಂದರೆ ದಪ್ಪ ಬರಬೇಕಲ್ಲ ಅದಕ್ಕೋಸ್ಕರ. ಆಮೇಲೆ ಅದಕ್ಕೆ ನೋಡಿ ಕೊತ್ತಂಬರಿ ಹುಡಿ ಉಂಟಲ್ವಾ, ಧನಿಯಾ ಹುಡಿ, ಅದನ್ನು 1 ಟೀ ಸ್ಪೂನು ಹಾಕಬೇಕು. 1 ಟೀ ಸ್ಪೂನು ಹಾಕಿದೆ. ಅದನ್ನು ಹಾಕಿ ಇವಾಗ ವಾಪಸ್ ನಾವು ಅದನ್ನು ರುಬ್ಬಬೇಕು. ಆ ಬಟಾಣಿಯ ನೀರನ್ನು ಇದಕ್ಕೆ ಸೇರಿಸಿದ್ರೆ ಆಯಿತು ಇದನ್ನು ರುಬ್ಬುವಾಗ. ನೋಡಿ ವಾಪಸ್ ಈ ಬಾಣಲೆಗೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಇದು ಹಾಕ್ತಿರೋದು ಯಾಕಂದರೆ ಇದು ಪಾನಿಪುರಿ ಉಂಟಲ್ಲ, ಅದನ್ನು ಇವಾಗ ನಾವು ಇದರಲ್ಲಿ ಕಾಯಿಸ್ಬೇಕು. ತುಂಬ ಎಣ್ಣೆ ಬೇಕು ಅಂತ ಇಲ್ಲ. ನೋಡಿದ್ರೆ ಹೇಗೆ ಬಾಲ್ ಥರ ಆಗ್ತದೆ ನೋಡಿ ಎಣ್ಣೆಯಲ್ಲಿ ಕಾಯಿಸುವಾಗ. ನೋಡಿ ಈ ಥರ ಆಗ್ತಾ ಬಂತು. ಇದು ಕೂಡ ತುಂಬ ಟೈಮ್ ತಗೊಳ್ಳೋದಿಲ್ಲ, ಬೇಗನೆ ಆಗ್ತದೆ. ನೋಡಿ ಈ ಥರ ಆಯಿತು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಎಣ್ಣೆಯಲ್ಲಿ ಕಾಯಿಸ್ಬೇಕು, ಆಮೇಲೆ ತೆಗಿವ, ಯಾಕಂದರೆ ಅದು ಸ್ವಲ್ಪ ಕ್ರಿಸ್ಪಿ ಆಗಬೇಕಲ್ಲ ಅದಕ್ಕೋಸ್ಕರ. ಸ್ವಲ್ಪ ಎಣ್ಣೆಯಲ್ಲಿ ನಾನು ಕಾಯಿಸ್ತಾ ಇದ್ದೇನೆ ಅಷ್ಟೇ. ಜಾಸ್ತಿ ಎಣ್ಣೆ ಎಲ್ಲ ಹೀರ್ಕೊಳ್ಳೋದಿಲ್ಲ. ನೋಡಿ ಹೇಗೆ ಉಬ್ತಾ ಉಂಟು ನೋಡಿ. ಇದನ್ನು ನಾವೇ ಮಾಡೋದಾದರೆ ತುಂಬ ಟೈಮ್ ಬೇಕಾದೀತು. ಇದು ರೆಡಿಮೇಡ್ ತಂದಿರೋದ್ರಿಂದಾಗಿ ಫಾಸ್ಟ್ ಮಾಡಲಿಕ್ಕೆ ಆಗ್ತದೆ. ಅದಲ್ಲದೆ ಅದರ ಶೇಪ್ ಎಲ್ಲ ಒಂದೇ ಥರ ಆಗ್ತದೆ, ರೌಂಡಾಗಿ ಬಾಲ್ ಥರ. ನೋಡಿ ಇದರದ್ದು ವಿಶೇಷತೆ ಏನಂದರೆ ಅದು ಉಬ್ಬುವಾಗ ಅದೇ ಪಲ್ಟಿ ಹೊಡಿತದೆ. ನಾವು ಅದನ್ನು ಮಗುಚಿ ಹಾಕಬೇಕು ಅಂತಿಲ್ಲ, ಅದೇ ಪಲ್ಟಿ ಹೊಡಿತದೆ ನೋಡಿ. ಅದರದ್ದು ತುಂಬ ಹತ್ರ ಇರೋದ್ರಿಂದಾಗಿ ನಾನು ಸ್ವಲ್ಪ ಇದು ಸೌಟು ಹಾಕ್ತಾ ಇದ್ದೇನೆ ಅಷ್ಟೇ. ಅದು ನನಗೆ ಪ್ರತಿಯೊಂದು ಮಾಡುವ ಸೌಟು ಹಾಗೆ ಅಭ್ಯಾಸ ಆಗಿ ಹೋಗಿದೆ, ಹಾಗಾಗಿ ಇದನ್ನು ಹಾಕಬೇಕು ಅಂತ ಇಲ್ಲ, ಅದೇ ಪಲ್ಟಿ ಹೊಡಿತದೆ ನೋಡಿ. ಎಲ್ಲ ಇವಾಗ ಕಾಯಿಸಿ ಆಯಿತು. ಇವಾಗ ಅದೇ ರುಬ್ಬಿಟ್ಟಂತಹ ಮಸಾಲೆಯನ್ನು ಈಗ ಬಾಣಲೆಗೆ ಹಾಕಿ ಇದನ್ನು ಇವಾಗ ಕುದಿಸುವ. ಇದಕ್ಕೆ ಅಂತ ಜಾಸ್ತಿ ನಾವು ನೀರು ಹಾಕಬಾರ್ದು. ಅಲ್ಲಿ ಬಟಾಣಿ ಬೇಯಿಸಿದಂತಹ ನೀರುಂಟಲ್ಲ, ಅದನ್ನು ಹಾಕಬೇಕು ಇದಕ್ಕೆ. ಮತ್ತು ಸ್ವಲ್ಪ ನೋಡಿ ನೀರು ಹಾಕಿದರೆ ಆಯಿತು. ಬೇಯಿಸಿಟ್ಟ ಬಟಾಣಿಯನ್ನು ಕೂಡ ಈ ಮಸಾಲೆ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಹಾಗೆ ನೋಡಿ ಇಲ್ಲಿ ಮ್ಯಾಶ್ ಮಾಡಿದಂತಹ ಆಲೂಗೆಡ್ಡೆ ಉಂಟಲ್ಲ, ಇದನ್ನು ಕೂಡ ಅದಕ್ಕೆ ಹಾಕಬೇಕು. ಇದನ್ನು ಹಾಕಿ ಸರಿ ಮಿಕ್ಸ್ ಮಾಡಬೇಕು. ನೋಡಿ ಇದು ಕುದಿ ಬರ್ತಾ ಉಂಟು. ಸ್ವಲ್ಪ ಇದು ಬಟಾಟೆಯನ್ನು ಹಾಕುವಾಗ ಗಟ್ಟಿ ಆಗ್ತದೆ, ದಪ್ಪ ಆಗ್ತದಲ್ಲ, ಅದಕ್ಕೆ ಹಾಗೆ ನಾವು ಸ್ವಲ್ಪ ನೀರನ್ನು ಸೇರಿಸ್ತಾ ಅಂದರೆ ತುಂಬ ತೆಳು ಆಗಬಾರ್ದು, ದಪ್ಪ ಆಗಿರಬೇಕು. ಹಾಗೆ ನಾವು ಇದನ್ನು ಕುದಿಸುವ. ನೋಡಿ ಎಲ್ಲನೂ ಹಾಕ್ತಾ ಇದ್ದೇನೆ ಇವಾಗ ಆಲೂಗೆಡ್ಡೆಯನ್ನು. ಎಲ್ಲ ಮಿಕ್ಸ್ ಆಗ್ತಾ ಉಂಟು. ಇವಾಗ ಸ್ವಲ್ಪ ನೀರು ಸೇರಿಸ್ತಾ ಇದ್ದೇನೆ ಅಷ್ಟೇ. ಗ್ಯಾಸನ್ನು ಕಡಿಮೆ ಫ್ಲೇಮಲ್ಲಿ ಇಡಬೇಕಾಗ್ತದೆ, ಯಾಕಂದರೆ ಅದು ದಪ್ಪ ಉಂಟಲ್ಲ, ಪಟ್ ಅಂತ ಕುದಿಯುವಾಗ ಆಗ್ತದೆ. ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ನೋಡಿ ಅದಕ್ಕೆ ಇವಾಗ ಈ ಚಾಟ್ ಮಸಾಲವನ್ನು ಹಾಕಬೇಕು, ಅಂದರೆ ಇದು ಟೇಸ್ಟಿಗೆ. 1 ಸ್ಪೂನ್ ನಾನು ಹಾಕ್ತಾ ಇದ್ದೇನೆ. 1 ಸ್ಪೂನು ಹಾಕಿ ನಂತರ ಇದಕ್ಕೆ ಬೇರೆ ಗರಂ ಮಸಾಲ ಹಾಕ್ತಾ ಇದ್ದೇನೆ ನೋಡಿ. ಇದು ಕೂಡ 1 ಸ್ಪೂನ್ ಹಾಕಿದರೆ ಸಾಕು. ನೋಡಿ ಮಸಾಲ ಹುಡಿಗಳನ್ನೆಲ್ಲ ಹಾಕಿ ಇವಾಗ ಕುದೀತಾ ಉಂಟು. ಇದೆಲ್ಲ ರೆಡಿ ಆಗಿದೆ. ಇವಾಗ ಸರಿ ಕುದಿದು ಹಸಿ ಎಲ್ಲ ಹೋಗಿ ಸರಿ ಕುದಿಬೇಕು. ಇವಾಗ ನೋಡಿ ಕುದಿದಾಯಿತು. ಇವಾಗ ನೋಡಿ ರೆಡಿ ಆಯ್ತಲ್ಲ, ಇದಕ್ಕೆ ಇವಾಗ ಈ ಪಾನಿಪುರಿಯನ್ನು ಹಾಕಬೇಕು. ಹೀಗೆ ಹುಡಿ ಮಾಡಿ ಆಮೇಲೆ ಈ ಮಸಾಲೆಯನ್ನು ಹಾಕಬೇಕು ಅದರ ಮೇಲೆ. ನೋಡಿ ಹೀಗೆ ಹಾಕಿ ನೋಡಿ, ಇವಾಗಲೇ ಘಮ ಅಂತ ಪರಿಮಳ ಬರ್ತಾ ಉಂಟು ನೋಡಿ ಇದರ ಮಸಾಲೆ. ಆಮೇಲೆ ಅದಕ್ಕೆ ಈ ನೀರುಳ್ಳಿಯನ್ನು ಮೇಲೆ ಹಸಿ ನೀರುಳ್ಳಿ ಹಾಕಬೇಕು. 1-2 ಗೆಡ್ಡೆ ಕಟ್ ಮಾಡಿದ್ದೇವೆ. ಆಮೇಲೆ ಈ ತುರಿದಂತಹ ಕ್ಯಾರೆಟನ್ನು ಹಾಕಬೇಕು.
ಯಾಕಂದರೆ ಇದೆಲ್ಲ ಹಸಿಯಾಗಿರುವಂಥದ್ದು ಆರೋಗ್ಯಕ್ಕೆ ಬಹಳ ಒಳ್ಳೆಯದೇ. ಅದಕ್ಕೆ ನೋಡಿ ಮಿಕ್ಸರ್ ಸಿಮೆ ಅಂತ ಹೇಳ್ತಾರಲ್ಲ ನೋಡಿ. ಆಮೇಲೆ ಈ ಟೊಮೆಟೊವನ್ನು ಈ ಥರ ಕಟ್ ಮಾಡಿ ಇಡಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹೀಗೆ ಹಾಕಬೇಕು ಮೇಲಿಂದ. ಹಾಗೆ ನೋಡಿ ಇವಾಗ ರೆಡಿ ಆಯ್ತಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಆ ಬಸಲ್ ಪುರಿ ಯಾವ ರೀತಿ ಮಾಡಿದೆ ಅಂತ. ಓಕೆ, ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಹಾಗೆ ನೀವು ಈ ವಿಡಿಯೋ ನೋಡ್ತಾ ಇರುವವರು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.